ಬಸ್ಸಿನಲ್ಲಿ ಪಯಣಿಸುವುದೆಂದರೆ ಚಿಲ್ಲರೆಗಾಗಿ ನಿರ್ವಾಹಕನ ಕಿರಿಕಿರಿ ಯಾವತ್ತೂ ಇರುತ್ತದೆ. 500 ರೂಪಾಯಿ ನೋಟು ನೀಡಿದರೆ ನಿರ್ವಾಹಕ ಮುಖ ದಪ್ಪಗೆ ಮಾಡಿ ಚಿಲ್ಲರೆ ಕೊಡಿ ಎಂದು ಸಿಡುಕುವುದು ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಇದೀಗ ಕೆಎಸ್ಆರ್ಟಿಸಿ ಪುತ್ತೂರು ಡಿಪೋ ಮುಂದಾಗಿದ್ದು ಕಂಡಕ್ಟರ್ಗಳಿಗೆ ಆಂಡ್ರಾಯ್ಡ್ಸ್ ಮೆಷಿನ್ ನೀಡಿದೆ. ಸರ್ಕಾರಿ ಬಸ್ಸುಗಳಲ್ಲಿ ಅತಿ ಶೀಘ್ರದಲ್ಲಿಯೇ ಡಿಜಿಟಲ್ ವ್ಯವಸ್ಥೆ ಬರಲಿದೆ. ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗದ ನಿರ್ವಾಹಕರಿಗೆ ಈಗಾಗಲೇ 570 ಆಂಡ್ರಾಯ್ಡ್ ಮಿಷನ್ಗಳನ್ನು ವಿತರಣೆ ಮಾಡಲಾಗಿದೆ. ಇನ್ನು ಮುಂದೆ ಪುತ್ತೂರು ವಿಭಾಗದ ಜಿಲ್ಲೆಯ 5 ತಾಲೂಕು ಹಾಗೂ ಕೊಡಗು ಜಿಲ್ಲೆಯ ಸರ್ಕಾರಿ ಬಸ್ಸು ನಿರ್ವಾಹಕರು ಯುಪಿಐ ಮೂಲಕ ಕ್ಯಾಶ್ಲೆಸ್ ವ್ಯವಸ್ಥೆಗೆ ತಮ್ಮನ್ನು ತಾವು ತೆರೆದುಕೊಳ್ಳಲಿದ್ದಾರೆ. ಪುತ್ತೂರು ವಿಭಾಗದಲ್ಲಿ 5 ತಾಲೂಕುಗಳಲ್ಲಿ ಒಟ್ಟು 4 ಡಿಪೋ ಹಾಗೂ ಮಡಿಕೇರಿಯ 1 ಡಿಪೋದಲ್ಲಿ ಈ ಮಿಷನ್ ವಿತರಣೆಯಾಗಿದೆ. ಸುಮಾರು 715 ಮಂದಿ ನಿರ್ವಾಹಕರು ಇರುವ ಈ 5 ಡಿಪೋಗಳಲ್ಲಿ 485 ಅನುಸೂಚಿತ ಮಾರ್ಗಗಳಿವೆ. ಇದಕ್ಕೆ ಏಕಕಾಲಕ್ಕೆ 485 ಮಿಷನ್ಗಳ ಅಗತ್ಯವಿದೆ. ಸುಮಾರು 230 ಹೆಚ್ಚುವರಿ ಮಿಷನ್ಗಳನ್ನು ಪುತ್ತೂರು ವಿಭಾಗಕ್ಕೆ ತರಿಸಲಾಗಿದೆ. ಮಿಷನ್ಗಳಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಈ ಸಂದರ್ಭ ತುರ್ತು ವ್ಯವಸ್ಥೆಗಾಗಿ ಈ ಹೆಚ್ಚುವರಿ ಮಿಷನ್ಗಳನ್ನು ತರಿಸಲಾಗಿದೆ ಎನ್ನುತ್ತಾರೆ ಪುತ್ತೂರು ವಿಭಾಗ ಸಂಚಲನಾಧಿಕಾರಿ ಜಯಶಾಂತ್ ಕುಮಾರ್. ಈಗ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಸಲಹೆ ಸೂಚನೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಡಿಪೋದಲ್ಲಿ ಕಂಡಕ್ಟರ್ಗೆ ಏನು ETMs ಕೊಡ್ತಾ ಇದ್ರು ಅದನ್ನು ಫುಲ್ ಸಂಪೂರ್ಣವಾಗಿ ಆಂಡ್ರಾಯ್ಡ್ ಸಿಸ್ಟಮ್ಸ್ ಮೂಲಕ ಕೊಡುವಂಥ ವ್ಯವಸ್ಥೆ ಆಗಿದೆ. ಒಟ್ಟು 570 ಮಿಷನ್ಸ್ಗಳನ್ನು ನಮ್ಮ ವಿಭಾಗಕ್ಕೆ ಬಂದಿದೆ. ಇಡೀ KSRTCಲಿ ಇಂಪ್ಲಿಮೆಂಟ್ ಆಗಿರೋ ಪ್ರಯುಕ್ತ ನಾವು ಈಗಾಗಲೇ ಅದು ನಮ್ಮೆಲ್ಲ 5 ಘಟಕಗಳಿಗೆ ನಾವು ಹಂಚಿಕೆ ಮಾಡಿದ್ದೀವಿ. ನಿರ್ವಾಹಕರಿಗೆ ವಿತರಣೆ ಮಾಡುವಂಥ ಕೆಲಸ ನಡೀತಾ ಇದೆ, ಪ್ರೋಗ್ರೆಸ್ಸಲ್ಲಿದೆ. ಬಹುಶಃ ನಾಳೆ ಸಾಯಂಕಾಲದ ಒಳಗೆ ಅಥವಾ ನಾಡಿದ್ದು ಬೆಳಗ್ಗೆ ಒಳಗೆ 100% ಅದು ಸಂಪೂರ್ಣಗೊಳ್ತದೆ. ಎಲ್ಲ ನಿರ್ವಾಹಕರ ಕೈಯಲ್ಲೂ ಹೊಸ ಮಿಷನ್ ಇರ್ತದೆ. ಪ್ರಯಾಣಿಕರು QR ಕೋಡ್ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಹಣ ಪಾವತಿಸಿದಾಗ ಟಿಕೆಟ್ ಸಿಗುತ್ತದೆ. ಸ್ಮಾರ್ಟ್ಫೋನ್ ಮಾತ್ರ ಅತ್ಯಗತ್ಯ. ಒಂದು ವೇಳೆ ನೆಟ್ವರ್ಕ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಮಾತ್ರ ನಗದು ಹಣ ಪಾವತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ. ಪುತ್ತೂರು ವಿಭಾಗದಲ್ಲಿ ಇಂತಹ ಅನಿವಾರ್ಯತೆ ಸಂದರ್ಭದ ಸಾಧ್ಯತೆ ಬಹಳಷ್ಟು ಕಡಿಮೆ ಎನ್ನಲಾಗಿದೆ. ಪಾವತಿಸಿದ ಹಣ ನಿರ್ವಾಹಕ ಖಾತೆ ಮೂಲಕ ನೇರವಾಗಿ ಡಿಪೋಗಳ ಅಕೌಂಟಿಗೆ ಜಮೆ ಆಗಲಿದೆ. ಈ ಪಾವತಿಯಿಂದ ಪ್ರಯಾಣಿಕರ ಹಣವೂ ವ್ಯರ್ಥವಾಗುವುದಿಲ್ಲ. ಮಿಷನ್ ಮೂಲಕ ಟಿಕೆಟ್ ದೊರೆಯಲಿದೆ. ವಂಚನೆ ಮಾಡಬಹುದಾದ ಅವಕಾಶವೂ ಇಲ್ಲದಂತಾಗುತ್ತದೆ. ಇದರಲ್ಲಿ ಏನು ಅಂತಂದರೆ ಇದರಲ್ಲಿ UPI ಸಿಸ್ಟಮಲ್ಲಿ ಪೇಮೆಂಟ್ ಮಾಡುವಂಥದ್ದು ಅಥವಾ ATM ಕಾರ್ಡ್ನಲ್ಲಿ ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಆದರೆ ಇನ್ನೂ ಜಾರಿಗೆ ಬಂದಿಲ್ಲ. ಅದು ಜಾರಿ ಮಾಡುವಂಥ ಪ್ರಕ್ರಿಯೆ ಅಂತೂ ಪ್ರೋಗ್ರೆಸ್ಸಲ್ಲಿದೆ. ಅತಿ ಶೀಘ್ರದಲ್ಲೇ ಬರ್ತದೆ. ಡೇಟು ನಮಗೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅದನ್ನು ತಮಗೆ ನಾನು ಗಮನಕ್ಕೆ ತರ್ತೀನಿ. ಅದರಿಂದ ಏನಾಗುತ್ತೆ, ಇವರಿಗೆ ಪ್ರಯಾಣಿಕರಿಗೆ ಭಾಳ ಸುಲಭವಾಗಿ ಓಡಾಡ್ಬೋದು. ಚಿಲ್ಲರೆ ಸಮಸ್ಯೆಗಳಿರಲ್ಲ, ಚಿಲ್ಲರೆಯಿಂದ ಆಗುವಂಥ ಗೊಂದಲಗಳಿರೋದಿಲ್ಲ. ಅವರು ಕ್ಯಾಶ್ಲೆಸ್ ಆಗಿ ಅವರು ಪ್ರಯಾಣವನ್ನು ಅತಿ ವಿರಳವಾಗಿ ನಿರಾಳವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಯೋಜನನ ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ನಾವು ಸಂಸ್ಥೆ ಸೇವೆ ಕೊಡ್ತಾ ಇದ್ದೇವೆ, ಬಸ್ಗಳನ್ನು ಸಾಕಷ್ಟು ರೀತಿಯಲ್ಲಿ ಹಾಕ್ತಾ ಇದ್ದೇವೆ. ಜೊತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಸರ್ವಿಸ್ಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಕ್ಯಾಶ್ಲೆಸ್ ವ್ಯವಸ್ಥೆ ಜಾರಿಗೊಳಿಸುವುದರಿಂದ ಪ್ರಯಾಣಿಕರಿಗೂ ಪ್ರಯೋಜನವಾಗಲಿದೆ. ಯಾವುದೇ ಕಿರಿಕಿರಿ ಇಲ್ಲದೆ ಪ್ರಯಾಣ ಮಾಡಲು ಅನುಕೂಲವಾಗಲಿದೆ. ನಮ್ಮ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಿರ್ವಾಹಕರಿಗೆ ಮೆಷಿನ್ ವಿತರಣೆ ಹಾಗೂ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕೆಲಸ ನಡೆಯುತ್ತಿದೆ.